ಕಿಚನ್ ಅಲ್ಲಿ ಒಂದು ಸೈಡ್ ಫಿಶ್ ಎಗ್ ಆಗ್ತಾ ಉಂಟು. ಈಗ ಕಟ್ಟಿಂಗ್ ಡಿಪಾರ್ಟ್ಮೆಂಟ್ ಇವರಿಗೆ ಹೌಸಿ ಆಡುದು ಆಯ್ತಾ. ಒಂದು ಟಿಕೆಟಿಗೆ ಎಷ್ಟು ರೂಪಾಯಿ? ಸ್ಪೆಷಲ್ ಬಿರಿಯಾನಿ ಚಿಕನ್ ಬಿರಿಯಾನಿ. ವಿ ಆರ್ ದ ಕ್ಯಾಟ್ರಿಂಗ್ ಬಾಯ್ಸ್. ಯಾರೆಲ್ಲ ಇಲ್ಲಿ ಕ್ಯಾಟ್ರಿಂಗ್ ಚಾಯ್ ಚಾಯ್ ಚಾಯ್. ಈಗ ಹುಣಸೆ ತೆಗೆಯುವ ಕಾರ್ಯಕ್ರಮ ನಡೀತಾ ಉಂಟು. ನನ್ನ ತಲೆಗೆ ಹಾಕ್ತಿದ್ದಾರೆ. ಶಲ್ಲು ಮನೆ ಹೇಗಿದೆ ಶಲ್ಲು? ಸೂಪರ್ ಸೂಪರ್ ಸೂಪರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ವ್ಲಾಗ್ ಮಾಡೋ ಕಾರಣ ಅಂದರೆ ಇವರು ಬನ್ನಿ ಅಲ್ಲ ಈಚೆ ಎಂತ ನೀವು ಈಚೆ ಬನ್ನಿ. ಇಬ್ಬರು ಎಲ್ಲೋ ಡಟಿ ಫೆಲೋಸ್ ಇದ್ದಾರೆ ಇಲ್ಲಿ. ಒಂದು ನಾನೇ, ಇನ್ನೊಂದು ನನ್ನ ಗಂಡ ಆಯ್ತಾ. ಏನು ವಿಷಯ ಅಂದರೆ ಇವತ್ತು ಮನೆಯಲ್ಲಿ ಒಂದು ಗೆಟ್ ಟುಗೆದರ್ ಇದೆ. ಆಲ್ಮೋಸ್ಟ್ ಫುಲ್ ಫ್ಯಾಮಿಲಿಯಲ್ಲಿ ನಮ್ಮ ಮನೆಗೆ ಬರ್ತಾ ಉಂಟು. ಅದಕ್ಕೆ ಒಂದು 30 ಮೆಂಬರ್ಸ್ ಇದ್ದಾರೆ. ಆ 30 ಮೆಂಬರ್ಸಿಗೆ ಅಡುಗೆ ಮಾಡಲಿಕ್ಕೆ ಉಂಟು. ಸೊ ಅದಕ್ಕೆ ಮೇನ್ ಶೆಫ್ ಈಸ್ ಶರುಣ್, ಅಸಿಸ್ಟೆಂಟ್ ಶೆಫ್ ಆಗಿ ನಾನಿದ್ದೇನೆ ಅವರಿಗೆ ಅಲ್ವಾ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಒಂದು ಫಂಕ್ಷನ್ ಆಗಿ ಬಂದದ್ದು ಆಲ್ರೆಡಿ. ವಿ ಆರ್ ಟಯರ್ಡ್. ಸೊ ನೋಡಿ, ನಾವಿಬ್ಬರೇ ಎಲ್ಲೋ ಡರ್ಟಿ ಫೆಲೋಸ್. ಓಕೆ, ಇವರ ಅಪರೂಪ ಬರೋದು ವ್ಲಾಗ್ಸಿಗೆ ಅಲ್ವಾ? ಹೌದು. ಯಾಕೆ? ನಾನು ಇರುವುದಿಲ್ಲ ಹಾಗೆ. ಸೊ ರೆಡಿಯಾ? ಎಂತೆಲ್ಲ ಅಡಿಗೆ ಇವತ್ತು ಸಿಂಪಲ್ ಆಗಿ 1 hour ಅಲ್ಲಿ ಆಗ್ಬೇಕಂತ ಪ್ಲಾನ್ ಮಾಡಿದ್ದೇವೆ. ಸಾರ್ ಮತ್ತು ಫಿಶ್ ಫ್ರೈ. ಒಂಥರ ತೋವೆ ಮಾಡುವ ಅಲ್ಲ. ದಾಲ್ ತೋವೆ ವಿತ್ ಫಿಶ್ ಫ್ರೈ. ಬಂಗುಡೆ ಮೀನು ತಗೊಂಡು ಬಂದಿದ್ದೇವೆ ಫ್ರೆಶ್ ತಲಪಾಡಿಯಿಂದ ಅಲ್ವಾ. ಸೊ ಅದನ್ನೀಗ ಕ್ವಿಕ್ ಆಗಿ ದಾಲ್ ಆ್ಯಂಡ್ ಫಿಶ್ ಫ್ರೈ ಮಾಡುವಂತ ಅನ್ಕೊಂಡಿದ್ದೇವೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಂಗುಡೆಗೆ ನಾ ಮಸಾಲ ಹಾಕ್ತಾ ಇದ್ದೇನೆ. ಸರನ್ ಅವ್ರು ಮೀನು ಕ್ಲೀನ್ ಮಾಡಿ ನೋಡಿ ಹಾಕ್ತಿದ್ದಾರೆ. ಅದು 30 ಜಾಸ್ತಿ 40 ಬಂಗುಡೆ ಉಂಟಾ ಅಂತ ಅಲ್ಲ. ಅದನ್ನು 2 ಪೀಸ್ ಮಾಡಿದ್ದೇವೆ. ನಮ್ಮ ಜೊತೆ ಮೋಂತಿ ಆಂಟಿ ಅವರಿದ್ದಾರೆ. ಅವರು ಸ್ವಲ್ಪ ಕಿಚನಲ್ಲಿ ಬಿಸಿ ಇದ್ದಾರೆ. ಚಲ್ಲುಗೆ ಯಾವ ಪೀಸ್? ತಲೆಯ ಬಾಲವ? ನನಗೆ ಸದ್ಯಕ್ಕೆ ಹೊಟ್ಟೆ ಸರಿ ಇಲ್ಲ. ಯಾವ ಪೀಸ್ ಆದ್ರೂ ಓಕೆ. ಮಂಡೆಯ? ನಾನು ಬಾಲಕ್ಕೆ ಮಾತ್ರ ಮಸಾಲ ಹಾಕಿದೆ. ಬಾಲ ಹಿಡಿದು ಬೀಲ ಹಿಡಿದ ಎಲ್ಲ ಮಂಡೆ ಇಟ್ಟಿದ್ದೇನೆ ನಾನು. ಬಾಲ ಅಲ್ಲ. ಮತ್ತೆ ಒಂದು 2 ಇದು ಉಂಟು. ಎಂತ ಇದು? ಮದ್ಮಲ್ ಮೀನು ನಂಗೆ ಇಷ್ಟ. ಮತ್ತೆ ಯಾರಿಗೆ ಇಷ್ಟ ಗೊತ್ತಿಲ್ಲ. ಒಕಾಲ್ ಮಸ್ಲಿ ಅಂತ ಹೇಳ್ತಾರೆ ಕೊಂಕಣಿಯಲ್ಲಿ. ಮದ್ಮಲ್ ಮೀನು ತುಳುವಲ್ಲಿ ಹೇಳ್ತಾರೆ. ಮತ್ತೆ ಒಂದು ಕಡೆಗೆ ಸಾರು ಮಾಡ್ಲಿಕ್ಕೆ ಒಂದು ಕಟ್ಟಿಂಗ್ ಆಯಿತು. ಇನ್ನು ರೆಡಿ ಮಾಡಬೇಕಷ್ಟೇ. ಸೊ ನೋಡಿ, ಇಷ್ಟು ಮಸಾಲ ಮಾಡಿದ್ದೇನೆ. ಇದೆಲ್ಲ ಹೋಮ್ ಮೇಡ್ ಮಸಾಲ. ನೀವೆನಿಸ್ಬೋದು ಏನಪ್ಪ ಇಷ್ಟೊಂದು ಗೆಸ್ಟ್ ಬರಬೇಕಿದ್ರೆ ಸಿಂಪಲಾಗಿ ಅಡುಗೆ ಮಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ನೀವು ನನ್ನ ಲಾಸ್ಟ್ ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಿರ್ತದೆ. ನಮ್ಮ ಫ್ಯಾಮಿಲಿಯಲ್ಲಿ ಎಂಗೇಜ್ಮೆಂಟ್ ಇತ್ತು. ಆ ಎಂಗೇಜ್ಮೆಂಟ್ ಆಗಿ ಎಲ್ಲ ಗೆಸ್ಟ್ ನಮ್ಮ ಮನೆಗೆ ಬರಲಿಕ್ಕಿದ್ರು ಆಯಿತಾ. ಆ್ಯಂಡ್ ಡೈಲಿ ಫಂಕ್ಷನ್ಸ್ ಇರೋದ್ರಿಂದ ಈ ಚಿಕನ್ ಮಟನ್ ಮಾಡೋದಕ್ಕಿಂತ ಸಿಂಪಲಾಗಿ ಏನಾದರೂ ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಎಲ್ಲ ಗೆಸ್ಟ್ ಹೇಳಿದ್ರು ಏನೋ ಸಿಂಪಲಾಗಿ ಮಾಡಿ, ಡೈಲಿ ಕ್ಯಾಟ್ರಿಂಗ್ ಫುಡ್ ತಿಂದು ಬಚ್ಚಿ ಹೋಗಿದೆ, ಫಂಕ್ಷನ್ ಸೀಸನ್ ಅಲ್ವಾ ಅಂತ. ಸೊ ಅದಕ್ಕೋಸ್ಕರ ಸಿಂಪಲ್ ಮೆನುನ ಇಟ್ಕೊಂಡಿದ್ದೇವೆ. ಈಗ ಕಟ್ಟಿಂಗ್ ಡಿಪಾರ್ಟ್ಮೆಂಟ್ ಇವರಿಗೆ ಆಯಿತಾ. ಆನಿಯನ್ ಕಟ್ ಮಾಡಲಿಕ್ಕೆ ಬಾಕಿ ಉಂಟು. ಅದೀಗ ಬೈತಾರೆ ಸ್ವಲ್ಪ ಹೊತ್ತಲ್ಲಿ. ನನ್ನ ವಿಡಿಯೋ ಯಾಕೆ ಮಾಡೋದು ನೀನು, ನಾನು ಚಂದ ಕಾಣ್ತಿಲ್ಲ, ಹಳೆ ನೈಟಿ ಹಾಕಿದ್ದೇನೆ ಅಂತ ಬೈತಾರಲ್ಲ. ಹೊಸತ್ತಾ ಅಂತ? ಹೊಸತ್ತಾ? ಕಿಚನಿಗೆ ಹೋಗುವ. ಕಿಚನಲ್ಲಿ ಒಂದು ಸೈಡ್ ಫಿಶ್ ಎಗ್ ಆಗ್ತಾ ಉಂಟು, ಇದಿಷ್ಟೇ ಇರೋದು. ಇನ್ನೊಂದು ಸೈಡ್ ಫಿಶ್ ಫ್ರೈ ಆಗ್ತಾ ಉಂಟು. ಇಲ್ಲಿ ಮ್ಯಾರಿನೇಟೆಡ್ ಫಿಶ್ ಉಂಟು, ಇಲ್ಲಿ ಫ್ರೈ ಆದ. ಫೈನಲಿ ಎಲ್ಲ ಗೆಸ್ಟ್ ರೀಚ್ ಆಗುವ ಮುಂಚೆ ನಮ್ಮ ಕುಕ್ಕಿಂಗ್ ಎಲ್ಲ ರೆಡಿ ಆಗಿದೆ. ಏನಿಲ್ಲ, ಸಿಂಪಲ್ ಫುಡ್, ರೈಸ್, ದಾಲ್ ವಿತ್ ಫಿಶ್ ಫ್ರೈ ಆಯಿತಾ. ಎಲ್ಲ ಗೆಸ್ಟಿಗೂ ತುಂಬಾ ಇಷ್ಟ ಆಯಿತು ಈ ಸಿಂಪಲ್ ಕುಕ್ಕಿಂಗ್ ಮೀಲ್ಸ್. ನೀವು ಇಲ್ಲಿ ನೋಡ್ಬೋದು, ಒಂದು ಗುಂಪು ಇಲ್ಲಿ ಉಂಟು, ಒಂದು ಗುಂಪು ಒಳಗುಂಟು, ಮಾತಾಡ್ತಾ ಇದ್ದೇವೆ. ಸೊ ಎಲ್ಲರೂ ಸೇರಿದಾಗ ಖುಷಿ ಆಗುತ್ತೆ ಅಲ್ವಾ. ಏನೇ ಹೇಳಿ, ಫುಡ್ ಏನೇ ಇದ್ರೂ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ಎಲ್ಲರೂ ನಮ್ಮ ಮನೆಗೆ ಬರಲಿಕ್ಕೆ ಏನು ಕಾರಣಪ್ಪ ಅಂದರೆ, ನನ್ನ ಹಸ್ಬೆಂಡ್ನ ಚಿಕ್ಕಮ್ಮ ಅವರು ಒಂದು ಹೊಸ ಮನೆ ಕಟ್ಟಿದ್ರು. ಅದರ ಬ್ಲೆಸ್ಸಿಂಗ್ ಸೆರೆಮನಿ ಇತ್ತು, ಹೌಸ್ ವಾರ್ಮಿಂಗ್ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲ ಗೆಸ್ಟ್ ನಮ್ಮ ಮನೆಗೆ ಬಂದಿದ್ರು. ನಮ್ಮ ಮನೆಯಿಂದ ಹತ್ತಿರ ಆಗುತ್ತೆ ಅವರು ಕಟ್ಟಿದ ಹೊಸ ಮನೆ ಅಂತ. ಸೊ ಅರ್ಲಿ ಮಾರ್ನಿಂಗ್ ನಮ್ಮ ಚರ್ಚ್ನ ಫಾದರ್ ಬಂದಿದ್ರು ಹೊಸ ಮನೆಯನ್ನು ಬ್ಲೆಸ್ ಮಾಡಲಿಕ್ಕೆ. ಸೊ ಎಲ್ಲ ಗೆಸ್ಟ್ ಇಲ್ಲಿ ಸೇರಿದ್ದಾರೆ.
पासवर्ड Povis sabi chamukiliani, put mache mahatvu ukondar. So पुढे सगळ्या कृपा तुझी कृपा तू ಸೊ ಈಗ ಬ್ಲೆಸ್ಸಿಂಗ್ ಎಲ್ಲ ಆಗಿ ಇವತ್ತು ಬ್ರೇಕ್ಫಾಸ್ಟ್ ವ್ಯವಸ್ಥೆ ಎಲ್ಲ ನಾವು ಇಲ್ಲೇ ಮಾಡಿದ್ದೇವೆ ಆಯ್ತಾ. ಅಯ್ಯೋ the catering boys, ಯಾರೆಲ್ಲ ಇಲ್ಲಿ ಕ್ಯಾಟ್ರಿಂಗ್ ಸರ್ವಿಸಸ್. ಪ್ರೀತಮ್ ಏನೆಲ್ಲ ಸ್ಪೆಷಲ್ ಇವತ್ತು ಹೇಳಿ ನೋಡುವ. नैपत्री वडा शीरा सांबार चटणी ಚಾಯ್ ಸಾಂಬಾರ್ ಮತ್ತೆ ಚಟ್ನಿ ಉಂಟಲ್ಲ ಅದಕ್ಕೆ. ಎಸ್ ಎಲ್ಲ ಬಿಸಿ ಇದ್ದಾರೆ ಕಿಚನ್ ಅಲ್ಲಿ. ಈ ಗಂಡ್ ಮಕ್ಳು ನನಗೆ ಜಾಗ ಮಾಡಿ ಕೊಡ್ಬೇಕಷ್ಟೇ. ಎಸ್ ದಿಸ್ ಇಸ್ ದ ಬ್ರೇಕ್ಫಾಸ್ಟ್ ಫಾರ್ ಟುಡೇ. ಮತ್ತೆ ಇಲ್ಲಿ ಸಾಂಬಾರ್. ಎಲ್ಲರೂ ಬಿಸಿ ಸರ್ವಿಂಗ್ ಅಲ್ಲಿ ಪಾಸಿಂಗ್ ಆಗ್ತಾ ಉಂಟು ನೋಡಿ. ಪಾಸಿಂಗ್ ಇಲ್ಲಿಂದ ಪಾಸಿಂಗ್ ಆಗಿ ಆಚೆ ರೂಮಿಗೆ ಹೋಗ್ತಾ ಉಂಟು. ಹಾಯ್ ಶಲ್ಲು ಅವ್ರು ಫುಲ್ ಮಿಂಚ್ತಿದ್ದಾರೆ. ಹೌ ಇಸ್ ದ ಫುಡ್? ನಾಳೆ ವಿಡಿಯೋ ಕಟ್ಟಾನ ಮಗ ಕಾಮ್ದಿ ಉಂಚೆ ಹೇಳಿ. ಎಸ್ ಶಲ್ಲು ಮನೆ ಹೇಗಿದೆ ಶಲ್ಲು? ಸೂಪರ್. ಬ್ರೇಕ್ಫಾಸ್ಟ್ ಹೇಗಿತ್ತು? ಸೂಪರ್. ಬಿಸಿಲಿಗೆ ಕಣ್ಣು ಬಿಡ್ಲಿಕ್ಕೆ ಆಗ್ತಿಲ್ಲ ಆಯ್ತಾ? ತುಂಬಾ ಬಿಸಿಲು. ಆಯ್ತು, ಇದೊಂದು ಫಂಕ್ಷನ್ ಆಯ್ತು. ಇನ್ನು ನೆಕ್ಸ್ಟ್ 2 ರೋಸ್ ಉಂಟು, ಒಂದು ಮದುವೆ ಉಂಟಲ್ಲ, ಅದಾದ್ಮೇಲೆ ಇನ್ನೊಂದು ಮದುವೆ ಉಂಟು. ಶರಣ್ ಹಾಯ್. ಆವೇನ ಸೊ ಹೋಮ್ ಟೂರ್ ಮಾಡಿ. ಓಕೆ, ಇದು ಲಿವಿಂಗ್ ಏರಿಯಾ. ಏನಿಲ್ಲ, ಫರ್ನಿಚರ್ ಎಲ್ಲ ಏನಿಲ್ಲ. ಅದಾಗಿ ಇದು ನಾನು ಆಯ್ತಾ, ನನ್ನ ಔಟ್ಫಿಟ್ ಆ್ಯಕ್ಚುಲಿ ಇದು ಫ್ರಾಕ್. ದಿಸ್ ಇಸ್ ಫ್ರಮ್ ಮೀಶೋ ಆಯಿತಾ. ಅದಕ್ಕೆ ನಾನು ಪ್ಯಾಂಟ್ ಮತ್ತು ಶಾಲ್ ಹಾಕಿ ಒಂಥರ ಸಲ್ವಾರ್ ಸೆಟ್ ಥರ ಹಾಕಿದ್ದೇನೆ. ಇದು ದಿಸ್ ಇಸ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್. ಓಕೆ, ಅಟ್ಯಾಚ್ಡ್ ವಾಶ್ರೂಮ್. ಒಳ್ಳೆದುಂಟಲ್ಲ ಫಿನಿಶಿಂಗ್ ವರ್ಕ್? ಇದು ಫಿನಿಶಿಂಗ್ ಓಕೆ. ದಿಸ್ ಈಸ್ ಬೆಡ್ರೂಮ್ ನಂಬರ್ 2. ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಇಲ್ಲ, ಇದಕ್ಕೆ ಇಲ್ಲಿ ಉಂಟಾಯ್ತಾ ಇದು ಹೀಗೆ. ಒಂದು ಇಂಡಿಯನ್, ಒಂದು ವೆಸ್ಟರ್ನ್. ಓಕೆ, ನೈಸ್. ಅದಾಗಿ ಕಿಚನ್ ಇಲ್ಲಿ ಇದು ಕಿಚನ್. ಯಾರಿಗಾದ್ರೂ ಮನೆ ಕಟ್ಲಿಕ್ಕಿದ್ರೆ ಇದು ವಿಡಿಯೋ ಯೂಸ್ಫುಲ್ ಆಗ್ಬೋದು, ಚಿಕ್ಕದಾಗಿ ಚೊಕ್ಕದಾಗಿ. ಇದು ಇಲ್ಲಿಂದ ಬ್ಯಾಕ್ ಸೈಡ್ ಮನೆಯ ಆಚೆ ಅಷ್ಟೇನು ವ್ಯೂ ಅಂತ ಏನಿಲ್ಲ. ಇಲ್ಲಿ ವಾಷಿಂಗ್ ಮಿಷಿನ್, ಇಲ್ಲಿ ಮೋಟರ್, ವಾಷಿಂಗ್ ಮಿಷಿನ್ ಎಲ್ಲ ಕನೆಕ್ಟಿಂಗ್, ಎಲ್ಲ ಫೆಸಿಲಿಟಿ ಉಂಟು. ಇಲ್ಲಿಂದ ಬಂದರೆ ಹೀಗೆ ಹಾಲ್, ಇಲ್ಲಿ 2 ಬೆಡ್ರೂಮ್. ಇದು ನಾವು ಸೊ ಇದು ಆಗಿತ್ತು ಹೋಮ್ ಟೂರ್. ಹೌಸ್ ಬ್ಲೆಸ್ಸಿಂಗ್ ಆಗಿ ಬ್ರೇಕ್ಫಾಸ್ಟ್ ಆಗಿ ಎಲ್ಲರೂ ನಾವು ತೋಟಕ್ಕೆ ಬಂದ್ವಿ. ಒಂದು ತೋಟದಲ್ಲಿ ಒಂದು ರೌಂಡ್ ಹೊಡೆಯುವ ಅಂತ. ಸೊ ಕಸಿನ್ಸ್ ಎಲ್ಲ ಬಂದಿದ್ರು ನೋಡಿ. ಈಗ ಆಲ್ಮೋಸ್ಟ್ ಕಸಿನ್ಸ್ ಅಬ್ರೋಡಲ್ಲಿದ್ದಾರೆ. ಈಗ ಫಂಕ್ಷನ್ಸ್ ಏನಾದಿದ್ರೆ ಮಾತ್ರ ಸೇರ್ತೀವಿ. ಅದಕ್ಕೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡೋದೇ ಒಂಥರ ಖುಷಿ. ನೀವೇನಾದರೂ ಕಸಿನ್ಸ್ ಎಲ್ಲರೂ ಅಪರೂಪಕ್ಕೆ ಸೇರಿದರೆ ಹಿಂಗೇನೆ ಮಾಡ್ತೀರಾ? ಈ ಮರದಲ್ಲಿ ನೋಡಿ ಎಲ್ಲ ನುಗ್ಗೆಕಾಯಿ ಸಾರಿ ಉಂಟು. ಇದೊಂದು ನೋಡಿ ಎಲ್ಲರ ಕಣ್ಣು ಅದರ ಮೇಲೆ. ಲೆಟ್ಸ್ ಗೋ. ಈಗ ಹುಣಸೆ ತೆಗೆಯುವ ಕಾರ್ಯಕ್ರಮ ನಡೀತಾ ಉಂಟು. ನನ್ನ ತಲೆಗೆ ಹಾಕ್ತಿದ್ದಾರೆ ಅವರು. ಹುಣಸೆ ಎಲ್ಲಿ ಉಂಟು ಗೊತ್ತುಂಟಾ? ಇಲ್ಲಿ ಝೂಮ್ ಆಗ್ತದ ನೋಡಿ, ಎಷ್ಟು ಉಂಟು ನೋಡಿ. ಹುಣಸೆ ಕಾಣಿಸ್ತಾ ಉಂಟು, ಅದ ಮೇಲೆ ತುಂಬ ಉಂಟು, ತೆಗೆಯುವುದೇ ಗೊತ್ತಿಲ್ಲ. ಈ ಮರ ಫೋಕಸ್ ಆಗ್ತಾ ಉಂಟು ನೋಡಿ, ತುಂಬ ಉಂಟು, ತೆಗೆಯುವುದೇ ಕಷ್ಟ. ಮರ ತುಂಬ ಹೈಟ್ ಉಂಟು.
ಸಿಕ್ಕಿತಾ? ಪ್ರೀತಮ್ಮ ಅವರು ಹರಸಾಹಸ ಪಡ್ತಾ ಇದ್ದಾರೆ ತೆಗಿಲಿಕ್ಕೆ. ರೆಡಿ? ಬೋಡಿಗ್ಯಾ ಏ ಮುಜಾ ಬೋರ್ಕಾತ. ಇವರ ಅವಸ್ಥೆ ನೋಡಿ ಇಲ್ಲಿ ಹೇಗೆಲ್ಲ ಪ್ರೀತಮ್ ಸ್ಲೋಲಿ. ಇಲ್ಲಿ ಒಬ್ಬರು ತಿನ್ನುದು ನೋಡಿ, ಇಲ್ಲಿ 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 ನೋಡಿ. ಸೋನಿ ಹಾಯ್, ಒಳ್ಳೇದುಂಟಾ? ಫೈನಲಿ ಹರಸಾಹಸ ಪಟ್ಟು ಹುಣಸೆ ತೆಗ್ದಾಯ್ತು. ಎಲ್ಲಿ ಉಂಟು? ಅದು ಅರ್ಧ ಹಣ್ಣಾಗಿದೆ, ಅರ್ಧ ಕಾಯಿ. ತಿನ್ನಿ ಅದು. ಅದು ಪ್ರೀತಮ್ ಕಷ್ಟಪಟ್ಟು ತೆಗ್ದದ್ದು. ಬೇಡ ನನಗೆ, ನನಗೆ ಹಣ್ಣಾದ ತಿನ್ನು. ಲೆಟ್ಸ್ ಗೋ. ಅದೇ ದಿವಸ ಅಂಕಲ್ ಆಂಟಿಯ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಇತ್ತು. ಸೊ ಅದನ್ನು ಕೂಡ ಎಲ್ಲರೂ ಸೇರಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ವಿ. ಈಗ ಮಧ್ಯಾಹ್ನಕ್ಕೆ ಸ್ಪೆಷಲ್ ಬಿರಿಯಾನಿ ಚಿಕನ್ ಬಿರಿಯಾನಿ. ಓಕೆ, ಚಿಕನ್ ಬಿರಿಯಾನಿ ವಿತ್ ರೈತಾ. ಆಂಟಿ ಅವರು ಊಟ ಮಾಡ್ತಿದ್ದಾರೆ. ಹೇಗುಂಟು? ನೈಸ್. ಊಟ ಮಾಡುವ ಸ್ಟೈಲ್ ಬೆಲ್ಮಾಂಟಿ ಅವರು ಇಲ್ಲಿದ್ದಾರೆ. ಇವಾಗ ನಾವು ಫ್ಯಾಮಿಲಿ ಅವರೆಲ್ಲ ಕುತ್ಕೊಂಡು ಹೌಸಿ ಆಡೋದಾಯ್ತಾ. ಒಂದು ಟಿಕೆಟಿಗೆ ಎಷ್ಟು ರೂಪಾಯಿ? ನಮ್ಮ ಅಕೌಂಟಿಂಗ್ ಸೋನಿ ಅವರು ಹಣ ಕಲೆಕ್ಟ್ ಮಾಡ್ತಿದ್ದಾರೆ. ಓಕೆ, 10 rupees. ನಮ್ಮ ಕ್ಲಿಯಾನ್ ಅವರು ಅವರೆಲ್ಲರಿಗೆ ಮಾರ್ಕರ್ ಕೊಡ್ತಿದ್ದಾನೆ. ಇಷ್ಟು ಜನ ಇದ್ದಾರೆ. ಯಾರೆಷ್ಟು ಟಿಕೆಟ್ wait let me 6 tickets. Sony bhai kitne kan gele? I'll take 6 also. 6. Levi aunty 3. Tu kitne kan gele? 2. Papu 4. Mondi aunty 3. Vinnu ಅವರ 12 ತಗೊಳ್ತಾರೆ. ನಂಗೆ ಯಾರು ಅವರಿಗೆ ಯಾರು? ಹಣ ನೋಡಿ ಇಲ್ಲಿ ಯಾರಿಗೂ ನಷ್ಟ ಆಗ್ಬಾರ್ದು. ಅದಕ್ಕೆ 10 ರೂಪಾಯಿ ಟಿಕೆಟಿಗೆ. ಮತ್ತೆ ನಮ್ಮ ಅತ್ತೆ ಅವರು ಸ್ಪಾನ್ಸರ್ ಮಾಡ್ತಾರೆ ನೆಕ್ಸ್ಟ್ ಗೇಮ್. 88. ಒಂದು ಗೇಮ್ ಆಯ್ತು. ನಂಗೆ ಯಾವ್ದು ಲೈನ್ ಸಿಕ್ಕಿದ್ದು? ಮಿಡಲ್ ಲೈನ್ ಅಲ್ಲ, ನಾನು ಮಿಡಲ್ ಲೈನ್ ವಿನ್ ಆದೆ. ಸಲ್ಲು ಅವರು ಜಲ್ದಿ 5 ಟಾಪ್ ಲೈನ್ ಹೌಸ್ ಎಷ್ಟು ರೂಪಾಯಿ ಆಯ್ತು? 70 ಇಲ್ಲ, ಒಂದು ಶೇರ್ 3 ಪ್ರೈಸ್ ವಿನ್ ಆದ್ರು. ನಾವು ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಸೇರಿದಾಗ ಹೀಗೇನೆ ಹೌಸಿ ಆಟ ಆಡಿಯೇ ನೈಟ್ ಮಾಲಾಗೋದು. ಅದು ರಾತ್ರಿ 1 ಗಂಟೆ ಆಗಿರಲಿ 2 ಗಂಟೆ ಆಗಿರಲಿ ಒಂದು 3-4 ಸಲ ಹೌಸಿ ಆಟಾಡ್ತೇವೆ. ಆಟಾಡಿ ಪ್ರೈಸ್ ಸಿಗದಿದ್ರೆ ಬೇಜಾರಲ್ಲ, ಯಾಕೆಂದ್ರೆ ಸಣ್ಣ ಮಕ್ಕಳು ಕೂಡ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ 1 ಟಿಕೆಟಿಗೆ 10 ರೂಪಾಯಿ ಅಂತ ಸೇಲ್ ಮಾಡ್ತೇವೆ. ಒಟ್ಟಿಗೆ ಎಷ್ಟು ಹಣ ಕಲೆಕ್ಟ್ ಆಗ್ತದೆ ಅದನ್ನು ಡಿವೈಡ್ ಮಾಡಿ ಯಾರೆಲ್ಲ ವಿನ್ ಆಗ್ತಾರೆ ನೋಡಿ ಅವರಿಗೆ ನಾವು ಶೇರ್ ಮಾಡ್ತೇವೆ. ಸೊ ಈ ಗೇಮಲ್ಲಿ ತುಂಬಾ ಫನ್ ಕೂಡ ಇರುತ್ತೆ, ಎಲ್ಲರೂ ಇನ್ವಾಲ್ವ್ ಆಗಿರ್ತಾರೆ, ತುಂಬಾ ಖುಷಿಯಾಗುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಹೀಗೆ ಹೌಸಿ ಆಟಾಡ್ತೀರಾ? ಆಟಾಡೋದು ನಂಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಮಿಲಿ ವ್ಲಾಗ್ಗಳ ಜೊತೆಗೆ. ಅಲ್ಲಿ ತನಕ ಸೇಫ್ ಆಗಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.